ದೇವಸ್ಥಾನಗಳ ಒಳಗೆ ಶರ್ಟ್ ತೆಗೆದು ಒಳಗೆ ಪ್ರವೇಶ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿರೋಧ ವ್ಯಕ್ತವಾಗಿದೆ. ಶರ್ಟ್ ತೆಗೆದು ದೇವಸ್ಥಾನದ ಒಳಗೆ ಹೋಗುವ ಪದ್ಧತಿಯನ್ನ ರದ್ದು ಮಾಡಬೇಕು, ಅದಕ್ಕೆ ತಡೆ ಹಾಕಬೇಕು ಅಂತ ಧಾರ್ಮಿಕ ದತ್ತಿ ಇಲಾಖೆಗೆ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಪತ್ರವನ್ನ ಬರೆದಿದೆ. ಶರ್ಟ್ ಬನಿಯನ್ ತೆಗೆದು ದೇವಸ್ಥಾನದ ಒಳಗೆ ಹೋಗಬೇಕು ಎನ್ನುವುದು ಅವೈಜ್ಞಾನಿಕ ಪದ್ಧತಿ. ಈ ಕುರಿತು ಹಿಂದೂ ಧರ್ಮದಲ್ಲಿ ಯಾವುದೇ ರೀತಿಯ ಉಲ್ಲೇಖಗಳಿಲ್ಲ. ಅವಾಸ್ತವಿಕ ಮತ್ತು ಅನಗತ್ಯ ಪದ್ಧತಿಯನ್ನ ಭಕ್ತರ ಮೇಲೆ ಹೇರಲಾಗ್ತಾ ಇದೆ. ಶರ್ಟ್ ತೆಗೆದು ಒಳಗೆ ಹೋಗೋದ್ರಿಂದ ಒಬ್ಬರ ಮೈ ಇನ್ನೊಬ್ಬರಿಗೆ ತಾಗಿ ಚರ್ಮ ರೋಗ ಬರುತ್ತದೆ. ಅಂಗವಿಕಲರಿಗೆ ಈ ಪದ್ಧತಿಯಿಂದ ಮುಜುಗರವಾಗುತ್ತದೆ. ದೇವಸ್ಥಾನಗಳಲ್ಲಿ ಈ ಕುರಿತು ಹಾಕಿರುವ ಬೋರ್ಡ್ ಅನ್ನ ತೆರವು ಮಾಡಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಪತ್ರವನ್ನ ಬರೆದು ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರಿಗೆ ಒತ್ತಾಯವನ್ನ ಮಾಡಿದೆ. ಇನ್ನು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ನ್ಯೂಸ್ಗೆ ಪೇಜಾವರ ಮಠಾಧೀಶರು ಪೇಜಾವರದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ದೇವಸ್ಥಾನದ ಒಳಗೆ ಬಟ್ಟೆ ತೆಗೆಯುವಂತಹ ಪದ್ಧತಿಗೆ ವಿರೋಧ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಶ್ರೀಗಳು, ದೇವಸ್ಥಾನದ ಒಳಗೆ ಹೊಲಿದ ಬಟ್ಟೆ ಹಾಕಬಾರದು ಅಂತ ಇದೆ, ಮೈಯನ್ನ ಶರ್ಟ್ನಿಂದ ಮುಚ್ಚಬಾರದು ಅಂತ ಇದೆ. ಹಾಗಾಗಿ ಈ ನೆಲದಲ್ಲಿ ಕೇರಳ ಹಾಗೂ ತುಳುನಾಡಿನ ಕೆಲ ದೇವಸ್ಥಾನದಲ್ಲಿ ಈ ಸಂಪ್ರದಾಯವಿದೆ. ಶಾಸ್ತ್ರಕ್ಕೂ ಸಮಾಜಕ್ಕೂ ವಿರೋಧ ಬಾರದ ಹಾಗೆ ತೀರ್ಮಾನ ಮಾಡಬೇಕು. ನೇರ ಮಾತುಗಳಿಂದ ಸಾಮರಸ್ಯ ಕೆಡಬಾರದು. ನಾವು ಮೈ ತೆರೆದಿಟ್ಟು ಹೋಗಬೇಕು ಅಂತ ಹೇಳೋದಿಲ್ಲ. ಮೇಲ್ವಸ್ತ್ರವನ್ನ ಹಾಕದೇ ಇರೋದ್ರಿಂದ ಈ ಸಮಸ್ಯೆಯಾಗಿದೆ. ಎಲ್ಲರೂ ಒಂದಾಗಿ ಕುಳಿತು ಯಾವುದಕ್ಕೂ ಅಪಚಾರವಾಗದ ಹಾಗೆ ತೀರ್ಮಾನ ಮಾಡಬೇಕು ಎನ್ನುವಂತಹ ಒಂದು ಅಭಿಪ್ರಾಯವನ್ನ ಪೇಜಾವರ ಶ್ರೀಗಳು ಕೊಟ್ಟಿದ್ದಾರೆ. ಧರ್ಮಶಾಸ್ತ್ರಗಳಲ್ಲಿ ನಾವು ಅಂಗಿನ ಹಾಕೊಂಡು ಹೋಗಬಾರ್ದು, ದೇವಸ್ಥಾನದೊಳಗೆ ಹೊಲಿದ ಬಟ್ಟೆ ಉಟ್ಕೊಂಡು ಹೋಗಬಾರ್ದು ಅನ್ನತಕ್ಕಂತಹ ಪರಿಪಾಠಿ ಇದೆ. ಹಾಗೂ ಮೈಯನ್ನು ಅಂಗಿಯಿಂದ ಶರ್ಟಿಂದ ಮುಚ್ಚಿಕೊಂಡು ಹೋಗಬಾರ್ದು ಅಂತ ಹೇಳಿಕೊಂಡು, ಹಾಗಾಗಿ ಈ ನೆಲೆಯಲ್ಲಿ ಈ ಕೇರಳ ಹಾಗೂ ತುಳುನಾಡಿನ ದೇವಾಲಯಗಳಲ್ಲಿ ಅದನ್ನು ತೆಗೆದಿಟ್ಟು ಹೋಗುವಂತಹ ಸಂಪ್ರದಾಯ ಇದೆ. ಶಾಸ್ತ್ರಕ್ಕೂ ವಿರೋಧ ಬಾರದ ಹಾಗೆ, ಸಮಾಜಕ್ಕೂ ಅನುಕೂಲವಾಗುವ ಹಾಗೆ ಯಾವ ರೀತಿಯಲ್ಲಿ ಅದನ್ನು ಹೊಂದಿಸಿಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು ನಾವೆಲ್ಲರೂ ಕೂಡ ನಿಂತು ತೀರ್ಮಾನ ಮಾಡಬೇಕು. ನೇರ ವಿರೋಧ ಈ ಮಾತುಗಳಿಂದ ಸಾಮರಸ್ಯ ಕೆಡುವಂತಾಗಬಾರದು. ನಾವು ಬ್ರಹ್ಮವಸ್ತ್ರವನ್ನು ಹೀಗೆ ಮೈಯನ್ನು ನಾವು ತೆರೆದಿಟ್ಕೊಂಡು ಹೋಗೋದು ಬೇಕಾಗಿಲ್ಲ. ಮೈ ತೆರೆದಿಟ್ಕೊಂಡು ಹೋಗಬೇಕು ಅಂತ ಹೇಳಲಿಲ್ಲ. ಬಟ್ಟೆ ಮೈಯಲ್ಲಿ ಬಟ್ಟೆ ಬೇಕು. ಅದು ಇವತ್ತಿನ ಕಾಲಕ್ಕೆ ಹೀಗೆ ನಾವು ಮೇಲ್ವಸ್ತ್ರವನ್ನು ಹೀಗೆ ಹಾಕೊಳ್ಳೋದನ್ನು ನಿಲ್ಲಿಸಿದ್ದರಿಂದಾಗಿ ಈ ಸಮಸ್ಯೆ ಉಂಟಾಗಿದೆ. ಅದನ್ನು ಹೇಗೆ ಪರಿಹರಿಸಬಹುದು ಅಂತ ಹೇಳಿಕೊಂಡು ಕೂಡ ಒಟ್ಟು ಕೂತು ತೀರ್ಮಾನ ಮಾಡೋಣ. ಒಂದಾಗಿ ಕುಳಿತು ಏನು ಮಾಡಬಹುದು ಅಂತ ಹೇಳಿಕೊಂಡು ಧರ್ಮಶಾಸ್ತ್ರಕ್ಕೂ ವಿರೋಧ ಬಾರದ ಹಾಗೆ, ಈ ಕಡೆ ಸಮಾಜಕ್ಕೆ ಅನುಕೂಲವೂ ಆಗುವ ಹಾಗೆ ಏನು ಮಾಡಬಹುದು ತೀರ್ಮಾನ ಮಾಡುವುದು ಉತ್ತಮ. ಎಲ್ಲ ಕೂಡ ಒಂದು ಕಡೆ ಕಲಿತು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.